ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಮ್ಮ ಆರೋಗ್ಯದಲ್ಲಿ ಮತ್ತೆ ಎಸ್ಪೆಷಲಿ ವಿ ಆರ್ ಸೀಕಿಂಗ್ ವೇಟ್ ಲಾಸ್, ನಮ್ಮಲ್ಲಿರುವ ಹೆಚ್ಚುವರಿ ಬೊಜ್ಜನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕಂತ ಏನೋ ನಮ್ಮ ಪ್ರಯತ್ನ ಇರುತ್ತೆ. ಅದರಲ್ಲಿ ನಾರಿನ ಅಂಶದ ಪಾತ್ರ ಏನು, ವಾಟ್ ಇಸ್ ದ ರೋಲ್ ಆಫ್ ಫೈಬರ್, ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಅಮಿತ್ ಹಿಯರ್. ಐ ಆಮ್ ಯುವರ್ ಸ್ಮಾರ್ಟ್ ಅಂಡ್ ಸಸ್ಟೈನಬಲ್ ವೇಟ್ ಲಾಸ್ ಕೋಚ್. ಸೊ ನಾವೇನ್ ಮಾಡ್ತೀವಿ, ನಾರ್ಮಲಿ ನಾವು ನೋಡ್ತಿರ್ತೀವಿ ವೇಟ್ ಲಾಸ್ ಪ್ರೋಗ್ರಾಮ್ಗಳಲ್ಲಿ, ವೇಟ್ ಲಾಸ್ ವಿಡಿಯೋಗಳಲ್ಲಿ ನಾವೆಲ್ಲ ಕಡೆ ನೋಡಿದಾಗ, ಸೊ ಮೋಸ್ಟ್ ಆಫ್ ದ ಪೀಪಲ್ ವೇಟ್ ಲಾಸ್ ಅಂದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಯು ಶುಡ್ ಈಟ್ ಮೋರ್ ಆಫ್ ಪ್ರೋಟೀನ್ ಜಾಸ್ತಿ ನೀವು ತಿನ್ಬೇಕು ಅಂತ ಹೇಳಿ. ದಟ್ಸ್ ದ ರೀಸನ್ ಇವತ್ತು ಮಾರ್ಕೆಟ್ ಅಲ್ಲಿ ಪ್ರೋಟೀನ್ ಪೌಡರ್ ಆಗಿರ್ಬೋದು, ಶೇಕ್ ಆಗಿರ್ಬೋದು, ಬೇರೆ ಬೇರೆ ಸಪ್ಲಿಮೆಂಟ್ಸ್ ಗಳಾಗಿರ್ಬೋದು, ಅದರದ್ದು ಮಾರ್ಕೆಟ್ ತುಂಬಾ ದೊಡ್ಡದಾಗಿದೆ. ಬಿಕಾಸ್ ಎವ್ರಿ ಒನ್ ಈಸ್ ಪ್ರಮೋಟಿಂಗ್ ಇಟ್, ಸೇಯಿಂಗ್ ದಟ್ ಇಫ್ ಯು ಈಟ್ ಲಾಟ್ ಆಫ್ ಪ್ರೋಟೀನ್, ನೀನ್ ಜಾಸ್ತಿ ಪ್ರೋಟೀನ್ ತಿಂದ್ರೆ ನಿನ್ನಲ್ಲಿರುವ ಬೊಜ್ಜು ಕಡಿಮೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಆ ರೀತಿ ತಮ್ಮ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡ್ತಿರ್ತಾರೆ. ಎಸ್, ಪ್ರೋಟೀನ್ ಪ್ಲೇಸ್ ಅ ವೈಟಲ್ ರೋಲ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಪ್ರೋಟೀನ್ ಬೇಕೇ ಬೇಕು ನಮ್ಮ ದೇಹಕ್ಕೆ, ಎಸ್ಪೆಷಲಿ ಇಫ್ ವಿ ಆರ್ ಸೀಕಿಂಗ್ ವೇಟ್ ಲಾಸ್ ಮಾಡ್ಕೊಳ್ಳುವಾಗ ಪ್ರೋಟೀನ್ ರೋಲ್ ತುಂಬಾ ಮಹತ್ವದಾಗಿರುತ್ತೆ. ಯಾಕಂದ್ರೆ ಪ್ರೋಟೀನ್ ಅಲ್ಲಿರುವ ಅಮೈನೋ ಆಸಿಡ್ ಏನ್ ಮಾಡುತ್ತೆ, ನಮ್ಮ ಫ್ಯಾಟ್ ಅನ್ನ ಮೊಬಿಲೈಸ್ ಮಾಡುತ್ತೆ. ಪ್ರೋಟೀನು ನಮ್ಮ ಮಸಲ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ. ಮಸಲ್ ಎಷ್ಟು ನಮ್ಮಲ್ಲಿ ಡೆವಲಪ್ ಆಗುತ್ತೆ ಅಷ್ಟು ಫ್ಯಾಟ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪ್ರೋಟೀನು ಡೈಜೆಸ್ಟ್ ಆಗ್ಲಿಕ್ಕೂ ಕೂಡ ಇಟ್ ನೀಡ್ಸ್ ಲಾಟ್ ಆಫ್ ಎನರ್ಜಿ. ಆವಾಗ ಕೂಡ ನಮ್ಮ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡುತ್ತೆ. ಪ್ರೋಟೀನ್ ಪ್ಲೇಸ್ ಅ ಮೇಜರ್ ರೋಲ್ ಅಂಡ್ ವಿ ಶುಡ್ ಇನ್ಕಾರ್ಪೊರೇಟ್ ಡಯಟ್ ರಿಚ್ ಇನ್ ಪ್ರೋಟೀನ್. ಆದ್ರೆ ವಾಟ್ ಇಸ್ ದ ಮಿಸ್ಸಿಂಗ್ ಲಿಂಕ್ ಐ ಆಮ್ ಟಾಕಿಂಗ್ ಅಬೌಟ್ ಹಿಯರ್ ಇಸ್, ನಾವು ಆ ಪ್ರೋಟೀನ್ ಬೇಕು ನಮ್ಮ ದೇಹಕ್ಕೆ, ಬಟ್ ಪ್ರೋಟೀನ್ ಅನ್ನೋದು ದಟ್ ಈಸ್ ನಾಟ್ ಅಡ್ರೆಸ್ಸಿಂಗ್ ಯುವರ್ ರೂಟ್ ಕಾಸ್. ನನ್ನಲ್ಲಿ ಹೆಚ್ಚುವರಿ ಬೊಜ್ಜು ಯಾಕೆ ಅಕ್ಯುಮುಲೇಟ್ ಆಗ್ತಾ ಇದೆ, ಸೊ ದಟ್ ದ ಪ್ರೋಟೀನ್ ಇಸ್ ನಾಟ್ ಅಡ್ರೆಸ್ಸಿಂಗ್ ಇಟ್ ಇನ್ ಅ ಮಚ್ ಡೀಪರ್ ಲೆವೆಲ್. ನಾವೇನ್ ಮಾಡ್ತಾ ಇದ್ವಿ, ಈಗ ಒಂದೇನೋ ನನ್ನಲ್ಲಿ ಬೊಜ್ಜು ಜಾಸ್ತಿ ಆಗಿದೆ, ಆ ಬೊಜ್ಜು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು ಅಂತ ಹೇಳಿ ನಾವು ಸಾಧನಗಳು ಮತ್ತೆ ಅದರ ಸಲುವಾಗಿ ಏನೇನು ಸೊಲ್ಯೂಷನ್ ವಿ ವಿಲ್ ಬಿ ಲುಕಿಂಗ್ ಫಾರ್. ಬಟ್ ರೂಟ್ ಕಾಸ್ ಏನು, ನನ್ನಲ್ಲಿ ಬೊಜ್ಜು ಅಕ್ಯುಮುಲೇಟ್ ಆಗಕ್ಕೆ ವಾಟ್ ಇಸ್ ದ ಪ್ರೈಮರಿ ರೀಸನ್, that we are not addressing. If we just incorporate a diet rich in protein, ಆ ಸಮಸ್ಯೆಗೆ ಆ ಪರಿಹಾರ ಸಿಗಲ್ಲ. ಸೊ ಅಲ್ಲಿ ಬರುತ್ತೆ ನಾರಿನ ಅಂಶದ ಪಾತ್ರ. ಸೊ ನಾರು, ಫೈಬರ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್, ನಾಟ್ ಜಸ್ಟ್ ಫಾರ್ ಆರ್ ವೇಟ್ ಲಾಸ್, ಫಾರ್ ಆರ್ ಜನರಲ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಇವತ್ತು ನಮ್ದು ಡೈಟ್ ಅಲ್ಲಿ ಏನಾಗ್ತಾ ಇದೆ, ನಮ್ಗೆ ಸಫಿಶಿಯಂಟ್ ಅಮೌಂಟ್ ಆಫ್ ನಾರು ಸಿಗ್ತಾ ಇಲ್ಲ, ಫೈಬರ್ ಸಿಗ್ತಾ ಇಲ್ಲ. ಏನ್ ಮಾಡುತ್ತೆ ಆ ಫೈಬರ್ ಕೆಲಸ ಏನು, ಎಲ್ಲಿ ನಮ್ಮ ತಪ್ಪುಗಳಾಗ್ತಾ ಇದೆ, ಮೂಲಭೂತವಾಗಿ ರೂಟ್ ಕಾಸ್ ಏನು. ಇವತ್ತು ನಮ್ಮಲ್ಲಿ ಹೆಚ್ಚುವರಿ ಬೊಜ್ಜು ಆಗ್ತಾ ಇದ್ರೆ, ಇವತ್ತು ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದ್ರೆ, ಇವತ್ತು ನಮಗೆ ಡಯಾಬಿಟೀಸ್ ಇದ್ರೆ, ನಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದ್ರೆ, ಒಂದು ಇಫ್ ಯು ಗೋ ಟು ದ ರೂಟ್ ಆಫ್ ದ ಪ್ರಾಬ್ಲಮ್, ಲ್ಯಾಕ್ ಆಫ್ ಫೈಬರ್ ಇಸ್ ದ ರೂಟ್ ಆಫ್ ಆಲ್ ದೀಸ್ ಪ್ರಾಬ್ಲಮ್. ಬಿ ಇಟ್ ಡೈಜೆಸ್ಟಿವ್ ಡಿಸಾರ್ಡರ್, ಕಾನ್ಸ್ಟಿಪೇಷನ್ ಆಗಿರ್ಬೋದು, ನಮ್ಮಲ್ಲಿ ಬ್ಲೋಟಿಂಗ್ ಆಗಿರ್ಬೋದು. ನೀವು ಬೇರೆ ಬೇರೆ ಸಮಸ್ಯೆಗಳು ನೋಡಿದ್ರೆ ರೂಟ್ ಎಲ್ಲಿ ಬರುತ್ತೆ, ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನಾರಿನ ಅಂಶದಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಸೊ ಅದ್ರ ಪಾತ್ರ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಇವತ್ತು ನಾವು ಏನ್ ಮಾಡ್ತೀವಿ, ನಮ್ಮ ಆಹಾರದಲ್ಲಿ ನಮಗೆ ನಾರಿನ ಅಂಶ ತುಂಬಾ ಕಡಿಮೆ ಸಿಗ್ತಾ ಇದೆ. ಯಾಕಂದ್ರೆ ನಾವೆಲ್ಲ ಗ್ರೇನ್ಗಳನ್ನ, ನಮ್ಮ ಕಾಳುಗಳನ್ನ ಪಾಲಿಶ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ರೈಸ್, ವಿ ಆರ್ ಫುಲ್ಲಿ ಪಾಲಿಶಿಂಗ್ ಇಟ್, ವಿ ಆರ್ ಮೇಕಿಂಗ್ ಇಟ್ ಶೈನ್ ಲೈಕ್ ಎನಿಥಿಂಗ್, and we are consuming it just because it enhances ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡಲಿಕ್ಕೆ ನಾವು ಕಂಪ್ಲೀಟ್ ಆಗಿ ಪಾಲಿಶ್ ಮಾಡಿರುವ ಅಕ್ಕಿ ಬಳಸ್ತಾ ಇದೀವಿ. ಪ್ರತಿಯೊಂದು ಧಾನ್ಯಗಳಲ್ಲೂ ಇವತ್ತು ಪಾಲಿಶ್ ಆಗ್ತಾ ಇದೆ. ಪ್ರತಿಯೊಂದು ಈವನ್ ಬೇಳೆಗಳು ಕೂಡ ಇವತ್ತು ಪಾಲಿಶ್ ಆಗಿ ಬರ್ತಾ ಇದೆ. ಶೈನಿಂಗ್ ಇರುತ್ತೆ ಬೇಳೆಗಳು. ಸೊ ನ್ಯಾಚುರಲಿ ಆ ತರ ಶೈನಿಂಗ್ ಬರಲ್ಲ ಬೇಳೆಗಳು. ಸೊ ಅದು ಪಾಲಿಶ್ ಮಾಡ್ತಾ ಇದೀವಿ. ಸೊ ರಿಫೈನ್ಡ್ ಹಿಟ್ ಅನ್ನ ನಾವು ಬಳಸ್ತಾ ಇದೀವಿ. ಈಗ ಮೈದಾ ಮತ್ತೆ ಮೈದಾ ಪ್ರಾಡಕ್ಟ್ ಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ ತುಂಬಾ. ನೂಡಲ್ಸ್ ಆಗಿರ್ಬೋದು, ಬಿಸ್ಕಿಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಮಕ್ಕಳಿಗೆ ಕೂಡ ನಾವು ಕೊಡ್ತೀವಿ. ಸೊ ಈ ಲ್ಯಾಕ್ ಆಫ್ ಫೈಬರ್ ಏನಿದೆ, ಫೈಬರ್ ಎಲ್ಲಿರುತ್ತೆ ನಿಮಗೆ, ಧಾನ್ಯ ಏನಿದೆ, ಧಾನ್ಯದ ಸರ್ಫೇಸ್ ಅಲ್ಲಿ ಏನಿದೆ, ತೌಡ್ ಅಂತ ಏನ್ ಕರಿತೀವಿ, ಅದು ಫೈಬರ್, ದಟ್ ಇಸ್ ನಾರು. ಸೊ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಕಂಪ್ಲೀಟ್ ಆಗಿ ಪಾಲಿಶ್ ಮಾಡ್ತಾ ಇದೀವಿ ಅಂಡ್ ವಿ ಆರ್ ಕನ್ಸ್ಯೂಮಿಂಗ್. ಏನಾಗುತ್ತೆ, ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ಫೈಬರ್ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಅದರಿಂದ ಏನೇನು ಪರಿಣಾಮಗಳಾಗ್ತಾ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಫೈಬರ್ ರೋಲ್ ಏನು, ಫೈಬರ್ ಅಲ್ಲಿ ಎರಡು ತರ ಫೈಬರ್ ಇರುತ್ತೆ. ಒಂದು ಸಾಲ್ಯುಬಲ್ ಫೈಬರ್ ಅಂತ ಕರೀತಾರೆ, ಎರಡನೇದು ಇನ್ಸಾಲ್ಯುಬಲ್ ಫೈಬರ್. ಸಾಲ್ಯುಬಲ್ ಫೈಬರ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ ದ ಬಾಡಿ. ಇನ್ಸಾಲ್ಯುಬಲ್ ಫೈಬರ್ ಏನಿದೆ, ಇಟ್ ಜಸ್ಟ್ ಮೂವ್ಸ್ ಥ್ರೂ ದ ಬಾಡಿ, ನಮ್ಮ ದೇಹದ ಮುಖಾಂತರ ಹೊರಗಡೆ ಹೋಗ್ಬಿಡುತ್ತೆ. ಅದರದ್ದು ಪಾತ್ರ ಇರುತ್ತೆ, ಅದರದ್ದು ಕೆಲಸ ಇರುತ್ತೆ. ಈ ಸಾಲ್ಯುಬಲ್ ಫೈಬರ್ ಏನಿದೆ, ಅದು ಏನ್ ಮಾಡುತ್ತೆ, ನಾರಿನಲ್ಲಿ ಏನು ಸಾಲ್ಯುಬಲ್ ಫೈಬರ್ ಇರುತ್ತೆ, ಅದು ಏನ್ ಮಾಡುತ್ತೆ, ನಮ್ಮ ಆಹಾರ ಬ್ರೇಕ್ ಡೌನ್ ಆದಾಗ, ನಾನು ಈಗ ಏನೋ ಊಟ ಮಾಡ್ತೀನಿ, ಅದು ಆಹಾರ ಬ್ರೇಕ್ ಡೌನ್ ಆಗುತ್ತೆ. ಆ ಬ್ರೇಕ್ ಡೌನ್ ಆದಾಗ ಬ್ಲಡ್ ಅಲ್ಲಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಯಾಕಂದ್ರೆ ಆಹಾರ ಬ್ರೇಕ್ ಡೌನ್ ಆಯ್ತು, ಆಹಾರದಲ್ಲಿರುವ ಗ್ಲೂಕೋಸ್ ನನ್ನ ಸೆಲ್ಗಳಿಗೆ ಶಕ್ತಿ.
ಅದು ಬ್ಲಡ್ಗೆ ರಿಲೀಸ್ ಆಗುತ್ತೆ. ಆ ಬ್ಲಡ್ ಮುಖಾಂತರ ಆ ಎಲ್ಲ ಗ್ಲೂಕೋಸು ನಮ್ಮ ದೇಹದ ಬೇರೆ ಬೇರೆ ಸೆಲ್ಗಳನ್ನ ಸೇರುತ್ತೆ ಅಂಡ್ ಇಟ್ ಎನರ್ಜೈಸಸ್ ದ ಬಾಡಿ. ನಮ್ಮ ಸೆಲ್ಗಳಿಗೆ ಆಹಾರ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ಈ ಗ್ಲೂಕೋಸೇ ಆಹಾರ, ಈ ಗ್ಲೂಕೋಸೇ ಶಕ್ತಿ. ಸೊ ಇವತ್ತೇನಾಗ್ತಾ ಇದೆ, ನಾವು ನಾರಿನ ಅಂಶ ಕಡಿಮೆ ಉಪಯೋಗ ಮಾಡುತ್ತಿರೋದ್ರಿಂದ ನಮ್ಮ ದೇಹಕ್ಕೆ ಸಮರ್ಪಕವಾಗಿ ನಾರು ಸಿಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಈ ಆಹಾರದ ಬ್ರೇಕ್ ಡೌನ್ ಆದಾಗ ಗ್ಲೂಕೋಸ್ ಏನಿದೆ ಸಡನ್ ಆಗಿ ಬ್ಲಡ್ಗೆ ಸ್ಪೈಕ್ ಆಗ್ತಾ ಇದೆ, ಸಡನ್ ಆಗಿ ರಿಲೀಸ್ ಆಗ್ತಾ ಇದೆ. ನಾರು ಏನ್ ಮಾಡುತ್ತೆ, ನಾರಿನ ಮುಖ್ಯವಾದ ಕೆಲಸ ಏನು, ಸಾಲ್ಯುಬಲ್ ಫೈಬರ್ ಅಂತಂದ್ರೆ ನಿಯಮಿತವಾಗಿ ನಿಧಾನವಾಗಿ ಆ ಗ್ಲೂಕೋಸ್ ಅನ್ನ ಬ್ಲಡ್ಗೆ ಬಿಡೋ ಕೆಲಸ ನಾರು ಮಾಡುತ್ತೆ. ಅಂದ್ರೆ ಎಷ್ಟು ಬೇಕೋ ಅಷ್ಟು ಬಿಡ್ತಾ ಹೋಗುತ್ತೆ. ಎಷ್ಟು ಅವಶ್ಯಕತೆ ಇದೆ ನನ್ನ ದೇಹದಲ್ಲಿ ಇವಾಗ ಗ್ಲೂಕೋಸ್ದು, ಡಿಪೆಂಡಿಂಗ್ ಅಪಾನ್ ಮೈ ಫಿಸಿಕಲ್ ಆಕ್ಟಿವಿಟಿ, ಡಿಪೆಂಡಿಂಗ್ ಅಪಾನ್ ವಾಟ್ ಐ ಆಮ್ ಡೂಯಿಂಗ್, ನನ್ನ ಕಾರ್ಯವೈಖರಿ ಬಗ್ಗೆ, ನನ್ನ ದೇಹಕ್ಕೆ ಎಷ್ಟು ಸೆಲ್ಗಳಿಗೆ ಇದು ಬೇಕು, ಏನು ಗ್ಲೂಕೋಸ್ ಬೇಕು, ಅದ್ರ ಪ್ರಕಾರ ನಿಯಮಿತವಾಗಿ ನಿಯಂತ್ರಣದಿಂದ ನಿಧಾನವಾಗಿ ಗ್ಲೂಕೋಸ್ ಅನ್ನ ಬ್ಲಡ್ಗೆ ಬಿಡೋ ಕೆಲಸ ಯಾರು ಮಾಡ್ತಾರೆ, ಆ ಫೈಬರ್ ಮಾಡುತ್ತೆ, ಆ ಸಾಲ್ಯುಬಲ್ ಫೈಬರ್ ಮಾಡುತ್ತೆ. ನಮ್ಮ ಆಹಾರದಲ್ಲಿ ಆ ಫೈಬರ್ ಇರಲಿಲ್ಲ ಅಂತಂದ್ರೆ ಏನಾಗ್ತಾ ಇದೆ, ಇವತ್ತು ಸಡನ್ ಆಗಿ ಗ್ಲೂಕೋಸ್ ರಿಲೀಸ್ ಆಗ್ಬಿಡ್ತಾ ಇದೆ ಬ್ಲಡ್ಗೆ. ಸಡನ್ ಆಗಿ ಎಲ್ಲ ಆಹಾರದಲ್ಲಿರುವ ಗ್ಲೂಕೋಸು ವಿದಿನ್ ಹಾಫ್ ಅನ್ ಅವರ್ ಆಫ್ಟರ್ ಈಟಿಂಗ್ ರಿಲೀಸ್ ಆಗ್ಬಿಡ್ತಾ ಇದೆ. ಈ ಎಕ್ಸೆಸ್ ಗ್ಲೂಕೋಸು ಬ್ಲಡ್ ಏನ್ ಮಾಡಬೇಕು, ಅದು ಹೋಗುತ್ತೆ ಸೆಲ್ಗಳ ಹತ್ರ ತಗೊಂಡು ಹೋಗುತ್ತೆ, ತಗೊಳಪ್ಪ ನಿಮಗೆ ಶಕ್ತಿ ತಂದಿದ್ದೀನಿ. ಅದು ಹೇಳುತ್ತೆ ನನಗೆ ಬೇಕಾಗಿಲ್ಲ, ನಾನು ಏನು ಫಿಸಿಕಲಿ ಕೂಡ ನಾವು ಇವತ್ತು ಆಕ್ಟಿವ್ ಆಗಿಲ್ಲ, ನಮ್ಮ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್ ಕಡಿಮೆ ಆಗಿದೆ, ಬ್ಲಡ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಆಗ್ತಾ ಇದೆ. ಎರಡು ಲೆವೆಲ್ ಅಲ್ಲಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದೀವಿ. ಫಿಸಿಕಲಿ ನೀವು ತುಂಬಾ ಆಕ್ಟಿವ್ ಆಗಿದ್ರೆ ಅಲ್ಲಿ ಶಕ್ತಿ ಬೇಕಾಗುತ್ತೆ, ಅದೇನೋ ಸೆಲ್ ಆ ಎಕ್ಸೆಸ್ ಗ್ಲೂಕೋಸ್ ಅನ್ನ ತಗೊಂಡ್ಬಿಡುತ್ತೆ. ಬಟ್ ಆಕ್ಟಿವಿಟಿ ಲೆವೆಲ್ ಕಡಿಮೆ ಆಗಿದೆ, ಸೆಲ್ಗಳಿಗೆ ಶಕ್ತಿಯ ಅಗತ್ಯ ಇಲ್ಲ ಅಷ್ಟು, ಬಟ್ ಸಡನ್ ಆಗಿ ಈ ಗ್ಲೂಕೋಸ್ ರಿಲೀಸ್ ಆಗ್ಬಿಡುತ್ತೆ, ಎಕ್ಸೆಸ್ ಗ್ಲೂಕೋಸ್. ಆವಾಗ ಅದು ಸೆಲ್ಗಳಿಗೆ ಬೇಕಾಗಿರಲ್ಲ. ಈ ಎಕ್ಸೆಸ್ ಗ್ಲೂಕೋಸ್ ಅನ್ನ ಬ್ಲಡ್ ಏನ್ ಮಾಡುತ್ತೆ, ನಮ್ಮ ಲಿವರ್ ಅಲ್ಲಿ ಹೋಗಿ ಡಂಪ್ ಮಾಡುತ್ತೆ. ಅದಕ್ಕೆ ಇವತ್ತು ಫ್ಯಾಟಿ ಲಿವರ್ ಹ್ಯಾಸ್ ಬಿಕಮ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಫ್ಯಾಟಿ ಲಿವರ್ಗೆ ಮುಖ್ಯ ಕಾರಣ ಏನು ಇದೆ. ಇನ್ನೊಂದು, ಆ ಎಕ್ಸೆಸ್ ಫ್ಯಾಟ್ ಏನು, ಆ ಎಕ್ಸೆಸ್ ಗ್ಲೂಕೋಸ್ ಬ್ಲಡ್ ಏನ್ ಮಾಡುತ್ತೆ, ನಮ್ಮ ಫ್ಯಾಟ್ ಸೆಲ್ಗಳಲ್ಲಿ ಒಯ್ದು ಡಂಪ್ ಮಾಡುತ್ತೆ. ಫ್ಯಾಟ್ ಸೆಲ್ ಅಂದ್ರೆ ಏನ್ ಗೊತ್ತಾ, ಒಂದು ಸ್ಟೋರ್ ರೂಮ್ ತರ. ನಾವು ಸ್ಟೋರ್ ರೂಮ್ ಅಲ್ಲಿ ಏನ್ ಮಾಡ್ತೀವಿ, ಯಾವುದೇ ಉಪಯೋಗಕ್ಕೆ ಬಾರದ ವಸ್ತುವನ್ನ ಒಯ್ದು ಡಂಪ್ ಮಾಡಿಬಿಡ್ತೀವಿ, ಸ್ಟೋರ್ ಮಾಡಿಬಿಡ್ತೀವಿ. ತುಂಬಾ ದಿನ ಎಲ್ಲಿ ಉಪಯೋಗಕ್ಕೆ ಬರಲಾರದ ಸಾಮಾನುಗಳಿದೆ ನಮ್ಮ ಮನೆಯಲ್ಲಿ, ಯಾವುದೋ ಒಂದು ಸ್ಟೋರೇಜ್, ಓಲ್ಡ್ ಸ್ಟೋರೇಜ್, ಸ್ಟೋರ್ ರೂಮ್ ಅಂತ ಕರಿತೀವಲ್ಲ, ಒಂದ್ ಕಡೆ ಇರುತ್ತೆ, ಅಲ್ಲೆಲ್ಲ ಡಂಪ್ ಮಾಡ್ಬಿಡ್ತೀವಿ ನಾವು. ಸೊ ಆ ತರ ನಮ್ಮ ಫ್ಯಾಟ್ ಸೆಲ್ಗಳು ಏನಾಗಿದೆ ಅಂತಂದ್ರೆ ಇಟ್ ಹ್ಯಾಸ್ ಬಿಕಮ್ ಲೈಕ್ ಅ ಸ್ಟೋರ್ ರೂಮ್. ಸೊ ಹೌದು, ಯಾಕಂದ್ರೆ ಆ ಫ್ಯಾಟ್ ಸೆಲ್ ನಮ್ಗೆ ಬರ್ನೇ ಆಗ್ತಲ್ಲ, ಯೂಸೇ ಆಗ್ತಲ್ಲ, ತುಂಬಾ ದಿನ ಹಳೆ ಮನೆ ಇರುತ್ತಲ್ಲ, ಹಳೆ ಹಾಳು ಬಿದ್ದ ಮನೆ ಏನಿರುತ್ತೆ ಆ ತರ ಆಗ್ಬಿಟ್ಟಿದೆ ನಮ್ದು ಫ್ಯಾಟ್ ಸೆಲ್. ಸೊ ಇದು ಕೂಡ ಏನೇ ಎಕ್ಸೆಸ್ ಇದೆ, ಇದು ಯಾರಿಗೂ ಬೇಕಾಗಿಲ್ಲ. ನಿಮ್ಮ ಮನೇಲಿ ಏನೋ ಒಂದು ಸಾಮಾನು ಇರುತ್ತೆ, ಅದು ಯಾರು ಯೂಸ್ ಮಾಡ್ತಾ ಇಲ್ಲ, ಅಥವಾ ನೀವು ಯಾರಿಗೂ ಕೊಡ್ಬೇಕಂತೀರ, ಯಾರು ತಗೊಳಕ್ ರೆಡಿ ಇಲ್ಲ. ಅವಾಗ ಏನ್ ಮಾಡ್ತೀರಾ ನೀವು, ಯು ಟೇಕ್ ದಟ್ ಅಂಡ್ ಡಂಪ್ ಇಟ್ ಸಮ್ವೇರ್. ಸೊ ಅದೇ ತರ ಈ ಎಕ್ಸೆಸ್ ಗ್ಲೂಕೋಸ್ ಯಾರಿಗೂ ಡಿಮಾಂಡ್ ಇಲ್ಲ. ದ ಬಾಡಿ ಸೆಲ್ಸ್ ಆರ್ ನಾಟ್ ಡಿಮಾಂಡಿಂಗ್, ಅದು ಕೇಳ್ತಾ ಇಲ್ಲ ನಿಮಗೆ ಈ ಗ್ಲೂಕೋಸ್ ಅನ್ನ. ಅವಾಗ ಬ್ಲಡ್ ಏನ್ ಮಾಡುತ್ತೆ, ಆ ಗ್ಲೂಕೋಸ್ ಅನ್ನ, ಇದು ಯಾರು ಕೇಳ್ತಾ ಇಲ್ಲಪ್ಪ, ಇದನ್ನು ಒಯ್ದು ನಾನು ಅಲ್ಲಿ ಡಂಪ್ ಮಾಡಿಬಿಡೋಣ ಅಂತ ಹೇಳಿ ನಿಮ್ಮ ಫ್ಯಾಟ್ ಸೆಲ್ ಅಲ್ಲಿ ಡಂಪ್ ಮಾಡಿಬಿಡುತ್ತೆ, ನಿಮ್ಮ ಲಿವರ್ ಅಲ್ಲಿ ಡಂಪ್ ಮಾಡಿಬಿಡುತ್ತೆ. ಈ ಫ್ಯಾಟ್ ಸೆಲ್ ನಿಮ್ದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯು ಕೀಪ್ ಆನ್ ಅಕ್ಯುಮುಲೇಟಿಂಗ್ ದಿಸ್ ಎಕ್ಸೆಸ್ ಫ್ಯಾಟ್. ದಿಸ್ ಎಕ್ಸೆಸ್ ಫ್ಯಾಟ್ ಈಸ್ ದ ಫ್ಯಾಟ್ ವಾಟ್ ಯು ಹ್ಯಾವ್ ಅಕ್ಯುಮುಲೇಟೆಡ್. ಈಗ ಇದು ನಾವು ಅಡ್ರೆಸ್ ಮಾಡಿಲ್ಲ ಅಂತಂದ್ರೆ, ಆ ಫ್ಯಾಟ್ ಬರ್ನ್ ಮಾಡ್ಕೊಳ್ಳಿಕ್ಕೆ ಬರೀ ನಾನು ಎಕ್ಸರ್ಸೈಸ್ ಮಾಡಿದ್ರೆ, ಬರೀ ನಾನು ಜಾಸ್ತಿ ಪ್ರೋಟೀನ್ ತಗೊಂಡ್ರೆ, ಹೌ ಇಟ್ ಈಸ್ ಅಡ್ರೆಸಿಂಗ್ ದ ರೂಟ್ ಕಾಸ್. ರೂಟ್ ಕಾಸ್ ಎಲ್ಲಿದೆ, ಲ್ಯಾಕ್ ಆಫ್ ಫೈಬರ್. ಸೊ ಯುವರ್ ಡಯಟ್ ಶುಡ್ ಬಿ ವೆರಿ ವೆರಿ ರಿಚ್ ಇನ್ ಫೈಬರ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅದರಲ್ಲಿ ನಾವು ಬದಲಾವಣೆಯನ್ನು ತರಬೇಕು. ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಡೋಂಟ್ ನೀಡ್ ಪ್ರೋಟೀನ್. ಪ್ರೋಟೀನ್ ಇಸ್ ವೆರಿ ಮಚ್ ಎಸೆನ್ಷಿಯಲ್, ಬಟ್ ದ ರೂಟ್ ಕಾಸ್ ಈಸ್ ಲ್ಯಾಕ್ ಆಫ್ ಫೈಬರ್. ಮತ್ತೊಂದು ಏನಾಗುತ್ತೆ, ಈ ನಿಮ್ಮ ದೇಹದಲ್ಲಿ ಎಷ್ಟೆಷ್ಟು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಷ್ಟು ಇನ್ಸುಲಿನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಪ್ಯಾನ್ಕ್ರಿಯಾ ಅಂತ ಒಂದು ಗ್ಲ್ಯಾಂಡ್ ಇದೆ, ಅದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಇನ್ಸುಲಿನ್ ಏನ್ ಮಾಡುತ್ತೆ, ಹಾರ್ಮೋನ್ ಅಂತಂದ್ರೆ ಏನು, ಇಟ್ ಇಸ್ ಅ ಕೆಮಿಕಲ್ ಮೆಸೆಂಜರ್. ಆ ಸೆಲ್ಗಳಿಗೆ ಆ ಮೆಸೇಜ್ ತಗೊಂಡು ಹೋಗುತ್ತೆ, ಬರ್ತಾ ಇದೆ ಗ್ಲೂಕೋಸ್ ಬರ್ತಾ ಇದೆ, ರೆಡಿಯಾಗಿ ಅಂತ ಹೇಳಿ ಒಂದು ಮೆಸೇಜ್ ತಗೊಂಡು ಹೋಗುತ್ತೆ. ಸೊ ಗ್ಲೂಕೋಸ್ ಜಾಸ್ತಿ ಆಗ್ತಾ ಇದೆ, ಗ್ಲೂಕೋಸ್ ಜಾಸ್ತಿ ಆದಂಗೆ ಇನ್ಸುಲಿನ್ ದೇಹದಲ್ಲಿ ಉತ್ಪತ್ತಿ ಆಗಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು ಗ್ಲೂಕೋಸ್ ಸೆಲ್ಗಳಿಗೆ ತಲುಪಬೇಕು. ಆದ್ರೆ ಆ ಗ್ಲೂಕೋಸ್ ಅವಶ್ಯಕತೆ ಸೆಲ್ಗಳಲ್ಲಿ ಇಲ್ಲ, ಆದ್ರೆ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಜಾಸ್ತಿ ನಮ್ಮ ದೇಹಕ್ಕೆ ಎಷ್ಟು ಪ್ರೊಡ್ಯೂಸ್ ಆಗಬೇಕು ಆ ಗ್ಲ್ಯಾಂಡ್ ಇಂದ, ಅದಕ್ಕಿಂತ ಜಾಸ್ತಿ ಇನ್ಸುಲಿನ್ ಅನ್ನೆಸೆಸರಿ ಪ್ರೊಡ್ಯೂಸ್ ಆಗ್ತಾ ಇದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫೈಬರ್. ಇಲ್ಲಿ ಫಸ್ಟ್ ಲೆವೆಲ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಯ್ತು. ಯುವರ್ ಗ್ಲ್ಯಾಂಡ್ ಇಸ್ ಪ್ರೊಡ್ಯೂಸಿಂಗ್ ಮೋರ್ ಇನ್ಸುಲಿನ್
ದೆನ್ ವಾಟ್ ಯುವರ್ ಬಾಡಿ ಕ್ಯಾನ್ ಕಂಫರ್ಟೇಬಲಿ ಹ್ಯಾಂಡಲ್. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಲ್ಲಿ ಸ್ಟಾರ್ಟ್ ಆಯಿತು. ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಸುಲಿನ್ ಈಸ್ ಆಲ್ಸೋ ಎನ್ ಹಾರ್ಮೋನ್ ಜಸ್ಟ್ ಲೈಕ್ ಯುವರ್ ಥೈರಾಯ್ಡ್ ಹಾರ್ಮೋನ್. ಸೊ ಅವಾಗ ನಿಮ್ ಥೈರಾಯ್ಡ್ ಗ್ಲ್ಯಾಂಡ್ ಹೇಗೆ T3 T4 ಅಂತ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಮತ್ತೆ ನಿಮ್ದು TSH ಅಂತ ಏನ್ ಹಾರ್ಮೋನ್ ಇರುತ್ತೆ, ಅದರ ತರ ಇದು ಇನ್ಸುಲಿನ್ ಈಸ್ ಆಲ್ಸೋ ಎನ್ ಹಾರ್ಮೋನ್. ಸೊ ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಯ್ತು. ಸೊ ಎಲ್ಲ ಹಾರ್ಮೋನ್ಗಳು ದೇ ಡೋಂಟ್ ವರ್ಕ್ ಇನ್ ಐಸೋಲೇಷನ್, ಅದು ಬೇರೆ 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 ಕೆಲಸ ಮಾಡಲ್ಲ. ಎವ್ರಿಥಿಂಗ್ ವರ್ಕ್ಸ್ ಆಸ್ ಒನ್ ಕೋಹೆಸಿವ್ ಯೂನಿಟ್. ಸೊ ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಂದಾಗ ಇಟ್ ಅಫೆಕ್ಟ್ಸ್ ಅದರ್ ಗ್ಲ್ಯಾಂಡ್ಸ್, ಇಟ್ ಅಫೆಕ್ಟ್ಸ್ ಅದರ್ ಹಾರ್ಮೋನ್ಸ್. ಸೊ ಎಲ್ಲ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಬರಕ್ ಸ್ಟಾರ್ಟ್ ಆಗುತ್ತೆ, ವ್ಯತ್ಯಯ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇವತ್ತು ನಮ್ಮಲ್ಲಿ ಫಸ್ಟ್ ಥಿಂಗ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಫೆಕ್ಟ್ಸ್ ಇಸ್ ಆರ್ ಮೆಟಾಬೋಲಿಸಮ್. ನಮ್ಮ ಮೆಟಾಬೋಲಿಸಮ್ ಅನ್ನ ವೀಕ್ ಮಾಡಿಬಿಡುತ್ತೆ, ಅಂದ್ರೆ ದೇಹದಲ್ಲಿ ಕ್ಯಾಲೋರೀಸ್ಗಳು ಬರ್ನೇ ಆಗಲ್ಲ. ಸೊ ಆವಾಗ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಾಗೆ ಇದು ಎಕ್ಸೆಸ್ ಗ್ಲೂಕೋಸ್ ಬ್ಲಡ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ನಮಗೆ ಬ್ಲಡ್ ಸ್ಯಾಂಪಲ್ ನಾವು ಕೊಟ್ಟಾಗ ನಮಗೆ ಕೊರಳಲ್ಲಿ ಒಂದು ಪದಕ ಹಾಕಿಬಿಡ್ತಾರೆ, ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಯು ಆರ್ ಡಯಾಬಿಟಿಕ್ ಅಂತ ಹೇಳಿ. ಯಾಕಂದ್ರೆ ಬ್ಲಡ್ ಅಲ್ಲಿ ಎಕ್ಸೆಸ್ ಗ್ಲೂಕೋಸ್ ಇದೆ. ಸೊ ಬ್ಲಡ್ ಅಲ್ಲಿ ಎಕ್ಸೆಸ್ ಗ್ಲೂಕೋಸ್ ಇಂದ ಇಷ್ಟೆಲ್ಲ ದುಷ್ಪರಿಣಾಮಗಳು ಆಗ್ತಾ ಇದೆ. ನಮಗೆ ಡಯಾಬಿಟಿಸ್ ಆಗ್ತಾ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ನಮ್ಮಲ್ಲಿ ಫ್ಯಾಟ್ ಆಗ್ತಾ ಇದೆ, ಫ್ಯಾಟಿ ಲಿವರ್ ಆಗ್ತಾ ಇದೆ, ಅದೇ ಎಕ್ಸೆಸ್ ಗ್ಲೂಕೋಸ್ ಕೊಲೆಸ್ಟ್ರಾಲ್ ಆಗುತ್ತೆ. ಸೊ ದೀಸ್ ಆರ್ ದ ಸೋ ಮೆನಿ ಇಶ್ಯೂಸ್ ರಿಲೇಟೆಡ್ ಟು ಲ್ಯಾಕ್ ಆಫ್ ಫೈಬರ್. ಆ ನಾರಿನ ಅಂಶ ನಾವು ದೇಹಕ್ಕೆ ಸಮರ್ಪಕವಾಗಿ ಕೊಡಲೇಬೇಕು. ಅನ್ಪಾಲಿಶ್ಡ್ ಗ್ರೇಡ್ಗಳನ್ನು ಯೂಸ್ ಮಾಡಬೇಕು. ಎದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ, ಈಗ ಸೆಮಿ ಪಾಲಿಶ್ಡ್ ಅಥವಾ ಅನ್ಪಾಲಿಶ್ಡ್ ರೈಸ್ ಅನ್ನು ನೀವು ಕನ್ಸ್ಯೂಮ್ ಮಾಡಿದಾಗ ಅಲ್ಲಿ ನಿಮ್ಗೆ ನಾರಿನ ಅಂಶ ತುಂಬಾ ಸಿಗುತ್ತೆ. ನೀವು ಮಿಲೆಟ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅಲ್ಲಿ ನಾರಿನ ಅಂಶ ಸಿಗುತ್ತೆ. ಬೇರೆ ಬೇರೆ ತರಕಾರಿಗಳಲ್ಲಿ ನಾರಿನ ಅಂಶ ಇರುತ್ತೆ. ಸೊ ನಮಗೆ ನಾರಿನ ಅಂಶ ಎಲ್ಲಿ ಸಿಗುತ್ತೆ, ಆ ನಾರಿನ ಅಂಶ ನಮ್ಮ ದೇಹದಲ್ಲಿ ಚೆನ್ನಾಗಿ ಸೇರಿದಾಗ ಮಾತ್ರ ಈ ಬ್ಲಡ್ ಗ್ಲೂಕೋಸ್ ರೆಗ್ಯುಲೇಟ್ ಆಗುತ್ತೆ. ಫಸ್ಟ್ ಸ್ಟೆಪ್ ಈಸ್ ರೆಗ್ಯುಲೇಷನ್ ಆಫ್ ಬ್ಲಡ್ ಗ್ಲೂಕೋಸ್. ಸೊ ಈ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಸೆಲ್ಗಳು ಅದಕ್ಕೆ ಡಿಮಾಂಡ್ ಇಲ್ಲ ಗ್ಲೂಕೋಸ್ಗೆ. ಸ್ಲೋಲಿ ಇಟ್ ಲೀಡ್ಸ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಮತ್ತೊಂದು ರೋಗ. ಅದಕ್ಕೊಂದು ಮತ್ತೆ ಒಂದು ಔಷಧಿ ತಗೊಳಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಎವ್ರಿಥಿಂಗ್ ವಿ ಟ್ರೈ ಟು ಫಿಕ್ಸ್ ಇನ್ ಬಿಟ್ಸ್ ಅಂಡ್ ಪೀಸಸ್. ನನ್ನಲ್ಲಿ ಗ್ಲೂಕೋಸ್ ಜಾಸ್ತಿ ಇದ್ರೆ ಅದಕ್ಕೊಂದು ಮಾತ್ರ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ ಅದಕ್ಕೊಂದಿದು, ನನ್ನಲ್ಲಿ ಫ್ಯಾಟ್ ಜಾಸ್ತಿ ಇದ್ರೆ ಅದಕ್ಕೊಂದೇನು. ಸೊ ಥಿಂಗ್ಸ್ ವರ್ಕ್ ಆಸ್ ಒನ್ ಕೋಹೆಸಿವ್ ಯೂನಿಟ್. ಸೊ ರೂಟ್ ಕಾಸ್ ಏನಿದೆ ಅದು ಅರ್ಥ ಮಾಡಿಕೊಂಡು ಅಲ್ಲಿಂದ ನಾವು ಯಾವಾಗ ಅಡ್ರೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಪ್ರೈಮರಿ ರೀಸನ್. ಎಸ್, ಸ್ಟ್ರೆಸ್ ಇಂದನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನಮ್ದು ಫಿಸಿಕಲ್ ಆಕ್ಟಿವಿಟಿ ಇವತ್ತು ಲೆವೆಲ್ ಕಡಿಮೆ ಇದೆ, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಆಹಾರದಲ್ಲಿ ರಿಫೈನ್ಡ್ ಐಟಮ್ಗಳನ್ನ ನಾವು ಜಾಸ್ತಿ ತಿಂತಾ ಇದ್ವು, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಬಟ್ ದ ಪ್ರೈಮರಿ ರೀಸನ್ ಇಸ್ ಲ್ಯಾಕ್ ಆಫ್ ಫೈಬರ್ ಇನ್ ಯುವರ್ ಡಯಟ್. ಇದನ್ನ ನೀವು ಅಡ್ರೆಸ್ ಮಾಡಿದ್ರಿ ಅಂತಂದ್ರೆ ಸಮರ್ಪಕವಾಗಿ ದೇಹಕ್ಕೆ ಒಳ್ಳೆಯ ಫೈಬರ್ ಸಿಕ್ತು. ಸಾಲಿಬಲ್ ಫೈಬರ್ದು ರೋಲ್ ಇದು. ಇನ್ನು ಸಾಲಿಬಲ್ ಫೈಬರ್ ವರ್ಕ್ಸ್ ಲೈಕ್ ಬ್ರೂಮ್, ಒಂದು ಕಸಬಾರಿಗೆ ತರ. ಅದು ಏನ್ ಮಾಡುತ್ತೆ, ನಿಮ್ ಒಳಗಡೆ ಏನೇನು ಬೇಕಾಗಿಲ್ಲ ಅದನ್ನ ಎಲ್ಲ ಹೊರಗಡೆ ತಗೊಂಡ್ಬಿಡುತ್ತೆ. ಅಂದ್ರೆ ನಮ್ಮ ಮೋಷನ್ ಕ್ಲಿಯರ್ ಆಗುತ್ತೆ. ನಮ್ಮ ಈ ಕಾನ್ಸ್ಟಿಪೇಷನ್ ತೊಂದರೆ ಇರುತ್ತೆ, ತುಂಬಾ ಜನಕ್ಕೆ ಮಲಬದ್ಧತೆ ಇರುತ್ತೆ. ಅವರಿಗೆ ಇನ್ಸಾಲಿಬಲ್ ಫೈಬರ್ ಸಮರ್ಪಕವಾಗಿ ಸಿಕ್ತು ಅಂತಂದ್ರೆ ಅವ್ರದ್ದು ಮೋಷನ್ ಕ್ಲಿಯರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ್ದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಯಾರ್ದು ಗಟ್ ಹೆಲ್ತ್ ಚೆನ್ನಾಗಿದೆ, ಒಂದು ಆರೋಗ್ಯ ಸಹಜವಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೀವು ಯಾವುದೇ ಧಾನ್ಯಗಳಲ್ಲಿ ಸಾಲಿಬಲ್ ಇರುತ್ತೆ, ಇನ್ಸಾಲಿಬಲ್ ಫೈಬರ್ ಇರುತ್ತೆ. ಯು ಶುಡ್ ಮೇಕ್ ಶೂರ್ ದಟ್ ಯು ಆರ್ ಕನ್ಸ್ಯೂಮಿಂಗ್ ಲಾಟ್ ಆಫ್ ಅನ್ಪಾಲಿಶ್ಡ್ ಗ್ರೇನ್. ಎಷ್ಟು ರಿಫೈನ್ ಆಗದೆ ಇರುವ ಧಾನ್ಯಗಳಿದೆ ಅಂತವುಗಳನ್ನ ನೀವು ಬಳಸಕ್ ಸ್ಟಾರ್ಟ್ ಮಾಡಬೇಕು. ನಾರಿನ ಅಂಶ ಪ್ಲೇಸ್ ಅ ಮೇಜರ್ ರೋಲ್. ಸೊ ಬರೀ ಪ್ರೋಟೀನ್ ವೇಟ್ ಲಾಸ್ ಅಂದಾಗ ಬರೀ ಪ್ರೋಟೀನ್ ತಗೊಂಡು ಪ್ರೋಟೀನ್ ಪೌಡರ್, ಪ್ರೋಟೀನ್ ಶೇಕ್, ಪ್ರೋಟೀನ್ ಸಪ್ಲಿಮೆಂಟ್ಸ್ ನಾನು ತಗೋತೀನಿ ಅಂತಂದ್ರೆ ಇಟ್ ಡಸಂಟ್ ವರ್ಕ್. ಯು ಹ್ಯಾವ್ ಟು ಅಡ್ರೆಸ್ ದ ಪ್ರಾಬ್ಲಮ್ ಆಲ್ವೇಸ್ ಎಟ್ ದ ರೂಟ್ ಅಲ್ಲಿ ಅಡ್ರೆಸ್ ಮಾಡಿಕೊಂಡು ತಪ್ಪುಗಳೇನಾಗ್ತಾ ಇದೆ, ನನ್ನ ಆಹಾರದಲ್ಲಿ ನಾನು ಏನು ಬದಲಾವಣೆಗಳನ್ನ ತರ್ಕೊಳ್ಬೇಕು, ನನ್ನ ಮನಸ್ಸಿನ ವ್ಯವಸ್ಥೆಯಲ್ಲಿ ನಾನು ಏನು ಬದಲಾವಣೆಗಳನ್ನ ತರಬೇಕು, ನನ್ನ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್ ಅನ್ನು ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಇದನ್ನ ನಾವು ಅಡ್ರೆಸ್ ಮಾಡಿದ್ವಿ ಅಟ್ ದ ಲೆವೆಲ್ ಆಫ್ ಇಟ್ಸ್ ರೂಟ್. ಆವಾಗ ನಾವು ಸಮಸ್ಯೆಯಿಂದ ಪರ್ಮನೆಂಟ್ ಆಗಿ ಹೊರಗಡೆ ಬರ್ತೀವಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದಾಗ ನಾವು ಆ ಹಾರ್ಮೋನಲ್ ಬ್ಯಾಲೆನ್ಸ್ ಆಗಲಿಕ್ಕೆ ಏನೋ ಒಂದು ಕೆಮಿಕಲ್ ತಗೊಂಡು, ಏನೋ ಒಂದು ಮಾತ್ರೆ ತಗೊಂಡು somehow we are managing. ಸೊ ದಟ್ಸ್ ವಾಟ್ ದೀಸ್ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಡೂ. ಥೈರಾಯ್ಡ್ ಸಲುವಾಗಿ ಎಲ್ಲರೂ ಟ್ಯಾಬ್ಲೆಟ್ ತಗೋತಿರ್ತಾರೆ, ಹೈಪೋಥೈರಾಯ್ಡ್ ಆಗಿರ್ಬೋದು, ಹೈಪರ್ ಥೈರಾಯ್ಡ್ ಆಗಿರ್ಬೋದು. ಬಟ್ ದೋಸ್ ಟ್ಯಾಬ್ಲೆಟ್ಸ್ ದೇ ಆರ್ ನಾಟ್ ಅಡ್ರೆಸ್ಸಿಂಗ್ ದ ರೂಟ್ ಇಶ್ಯೂ. Root issue is here. You are not giving the body what the body needs. You are not addressing your stress. You are not keeping yourself physically active. ಇದು ನೀವು ಅಡ್ರೆಸ್ ಮಾಡಬಿಟ್ರಿ ಅಂತಂದ್ರೆ ನಾವು ಆ ಮೇಲಿಂದ ಮೇಲೆ ಏನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಅದರಿಂದ ನಾವು ಹೊರಗಡೆ ಬರ್ಬೋದು. ಪರ್ಮನೆಂಟ್ ಆಗಿ ನಮ್ಮ ಇಶ್ಯೂಗಳಿಗೆ ನಾವು ಒಂದು ಉಪಾಯಗಳನ್ನ ಪಡ್ಕೊಳ್ಬಹುದು. ಇದು
ಸ್ಲೋ ಆಗುತ್ತೆ. ಇದು ಯಾವಾಗೋ ಮಾಡಿ 15 ದಿವಸ ಒಂದು ಫೈಬರ್ ಇರೋ ಡೈಟ್ ಅನ್ನ ತಗೊಂಡ್ರೆ ಎಲ್ಲ ಕ್ಯೂರ್ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ ಅಂತಲ್ಲ. ಇಟ್ ಇಸ್ ಅ ಲೈಫ್ ಟೈಮ್ ಕಮಿಟ್ಮೆಂಟ್. ಆ ಡಿಸಿಪ್ಲಿನ್ ಅನ್ನ ನಾವು ತರ್ಕೋಬೇಕು. ಆರೋಗ್ಯದಲ್ಲಿ ಬದಲಾವಣೆ ಆಗ ಸ್ಟಾರ್ಟ್ ಆಗುತ್ತೆ. ಇನ್ ಅ ಮ್ಯಾಟರ್ ಆಫ್ 3 months, 4 months, 5 months, ಯುವರ್ ಬಾಡಿ ವಿಲ್ ಟ್ರೈ ಟು ಹೀಲ್ ಇಟ್ ಸೆಲ್ಫ್ ಫ್ರಮ್ ವಿದಿನ್. ನಮ್ಮಲ್ಲಿರುವ ಸಮಸ್ಯೆಗಳಿಗೆ ಒಳಗಡೆ ಪರಿಹಾರ ತಂದುಕೊಳ್ಳುವ ಎಲ್ಲ ಶಕ್ತಿ ಈ ದೇಹಕ್ಕಿದೆ. ಬಟ್ ವಿ ನೀಡ್ ಟು ಪ್ರೊವೈಡ್ a right support to this body. So fiber rich diet plays a very vital role. ದಯಮಾಡಿ ಅಳವಡಿಸ್ಕೊಳ್ಳಿ. ಸೊ ಇಫ್ ಯು ವಿಶ್ ಟು ಜಾಯಿನ್ ಮೈ ಪ್ರೋಗ್ರಾಮ್ ವೇರ್ ಇನ್ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ಕಸ್ಟಮೈಸ್ ಡಯಟ್ ಪ್ಲಾನ್ ಹೇಗಿರಬೇಕು ಸೊ ದಟ್ ಯುವರ್ ಬಾಡಿ ಗೆಟ್ಸ್ ವಾಟ್ ಇಟ್ ನೀಡ್ಸ್, ಅದು ನಿಮಗೆ ನಾನು ಹೇಳ್ಕೊಡ್ತೀನಿ. ಐ ಹೆಲ್ಪ್ ಯು ಇಂಪ್ಲಿಮೆಂಟ್, ಐ ಸಪೋರ್ಟ್ ಯು ಸೊ ದಟ್ ಯು ಅಚೀವ್ ವೇಟ್ ಲಾಸ್, ಯು ಲೂಸ್ ವೇಟ್ ನ್ಯಾಚುರಲಿ ವಿಥೌಟ್ ಎನಿ ಸಪ್ಲಿಮೆಂಟ್ or a rigorous physical exercise. So I look forward to see you again. So if you are watching this video on Facebook, please like and share so that ಎಲ್ಲರಿಗೂ ಈ ಮೆಸೇಜ್ ತಲುಪಲಿ. and if you are watching it on YouTube, do not forget to subscribe to the channel and like this video. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.